ಯಾವ ಯೋಜನೆನೂ ನಾವು ಇವತ್ತು ಮುಂದಕ್ಕಲ್ಲ, 5 years ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾರೆ, ಈಗ ಪೆನ್ಷನ್ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಏನಾದ್ರು ಮಾಡಿ ಗ್ಯಾರಂಟಿಗಳನ್ನ ನಮ್ ಮಾಡಿಲ್ಲ ಹೋಗ್ಬಿಟ್ಟು ಬಿಜೆಪಿ ಫಾಲೋ ಮಾಡ್ತಿದ್ರಲ್ಲ, ಅದು ಅವರಲ್ಲೂ ಬಹಳ ವಿಪರೀತ ಡಿಫ್ರೆನ್ಸ್ ಇದೆ. ನೋಡಿ, ಎಲ್ಲ ಬರೋದು ಎಲೆಕ್ಷನ್ ಟೈಮ್, ಜನರು ಹತ್ತಿರಲ್ಲ. ಕುಮಾರಸ್ವಾಮಿ ಒಂದು ರಾಷ್ಟ್ರ ಧ್ವಜ ಹಾಕಕ್ಕೆ ನಿನ್ನ ಅವಧಿಯಲ್ಲಿ ರಾಮನಗರಕ್ಕೂ ಹೋಗ್ಲಿಲ್ಲ, ಚನ್ನಪಟ್ಟಣಕ್ಕೂ ಹೋಗ್ಲಿಲ್ಲ. ಒಂದು ಕನ್ನಡ ಬಾವುಟ ಹಾಕ್ಲಿಕ್ಕೆ ಸಂವಿಧಾನದ ವ್ಯವಸ್ಥೆಯಲ್ಲಿ ಇಂದ ಜನ, ರಾಮನಗರ ಜನ, ಚನ್ನಪಟ್ಟಣ ಜನ ಇಬ್ಬರು ಸೇರಿ ನಿಮಗೆ ಆಯ್ಕೆ ಮಾಡಿ ಕಳ್ತೀನಿ, MLA ಆಗಿ ಆಯ್ಕೆ ಮಾಡಿ. ಒಂದಿನೂ ಹೋಗಿ ನಿನ್ನ ರಾಷ್ಟ್ರ ಧ್ವಜಕ್ಕೆ ಗೌರವ ಕೊಡ್ಲಿಲ್ಲ, ಇಲ್ಲ ಕನ್ನಡ ಧ್ವಜಕ್ಕೆ ಗೌರವ ಕೊಡ್ಲಿಲ್ಲ, ಇಲ್ಲ ಯಾವ್ದಾದ್ರು ಒಂದು ಗುರ್ತಾದಂತ ಕೆಲಸ ಚನ್ನಪಟ್ಟಣಕ್ಕೆ ನೀವು ಪ್ಲೀಸ್ ಪಾಯಿಂಟ್ ಔಟ್ ಮಾಡಬೇಕು. ಯಾವ ಕೆರೆ ಮಾಡಿದ್ದು ಯೋಗೇಶ್ ಕಂಪ್ಲೀಟ್ ದುಡ್ಡು ನಾವು ಕೆಲಸ ಮಾಡಿದ ಯೋಗೇಶ್ ಪವರ್ ಮಿಲ್ ನಾನಿದ್ದೆ, ನಾನು ಕೊಟ್ಟಿದ್ದೆ. ಒಂದು ಸಣ್ಣ ಕೆಲಸ ಮಾಡಲಿಲ್ಲ, ಚೀಫ್ ಮಿನಿಸ್ಟರ್ ಆಗಿದ್ದಾಗ ಮಾಡಲಿಲ್ಲ. MLA ಬಿಟ್ಟಿದೆ, MLA ಇದ್ದಾಗೂ ಬಿಜೆಪಿ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇತ್ತು, ಬೇರೆ ವಿಚಾರ ತಗೊಂಡ್ ಮಾಡ್ಬೇಕಾಯ್ತಲ್ಲ ಏನಾದ್ರು ಗೊತ್ತಾಗಂತದ್ದು. ಓಟ್ಗೋಸ್ಕರ ಎಲ್ಲ ಬಂದು ಅದು ಕ್ಯಾಂಡಿಡೇಟ್ಗೆ ಏನು ಪಾಪ ಲಾಸ್ ಏನಾಗಿಲ್ಲ, ಕ್ಯಾಂಡಿಡೇಟ್ ಏನು ಚನ್ನಪಟ್ಟಣಕ್ಕೂ ಕ್ಯಾಂಡಿಡೇಟ್ಗೆ ಏನು ಸಂಬಂಧ ಇಲ್ಲ. ಸೋತಿದ್ದು ಮಂಡ್ಯ, ಸೋತಿದ್ದು ರಾಮನಗರ. ಚನ್ನಪಟ್ಟಣದಲ್ಲಿ ಈ ರೀತಿ ಇತ್ತು, ಧರ್ಮಪಕ್ಷಿ ಇತ್ತು, 3 ಸತಿ ಜನ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದಾರೆ. ಏನ್ ಕೊಟ್ಟೆ, ವಾಟ್ ಯು ಅಂತ ಚನ್ನಪಟ್ಟಣ ಹೇಳ್ಬೇಕು. ಯೋಗೇಶ್ ಪಕ್ಷಾಂತರಿ ಇಲ್ಲಾಂತರ ಹೇಳುದು, ಕಾಂಗ್ರೆಸ್ ಅಲ್ಲಿ ಇದ್ರು, SPಗೆ ಹೋದ್ರು, ಬಿಜೆಪಿ ಹೋದ್ರು, ನಮ್ಮ ಪಾರ್ಟಿ ಬಂದಿದ್ದಾರೆ. ನಾವು 85,000 ಓಟ್ ತಗೊಂಡಿದ್ದೆ. NDA ಸರಿ ಇಲ್ಲ, ಕುಮಾರಸ್ವಾಮಿ ಸರಿ ಇಲ್ಲ, ದೇಶಕ್ಕೆ ಒಳ್ಳೇದ ಮಾಡಬೇಕು, ಕಾಂಗ್ರೆಸ್ ಸರ್ಕಾರ ಒಳ್ಳೇದ್ ಮಾಡಬೇಕು ಅಂತ ಹೇಳಿ MLC ಸ್ಥಾನನ ರಾಜೀನಾಮೆ ಕೊಟ್ಬಿಟ್ಟು ನಮ್ಮ ಪಾರ್ಟಿಗೆ ಬಂದಿದ್ದಾರೆ. ಇವತ್ತು ನಾನು ಚನ್ನಪಟ್ಟಣ ತಾಲೂಕಿಗೆ ಬಹಳ ವಿದ್ಯಾವಂತರಿದ್ದಾರೆ, ಬುದ್ಧಿವಂತಿದ್ದಾರೆ. ನಮ್ಮ ಸರ್ಕಾರ ಬಾಗಿಲಿಗೆ ಬಂದಿದೆ, ಸೇವೆ ಮಾಡ್ತೀವಿ ಅಂತ ಬಂದಿದೆ, ಕೆಲಸ ಪ್ರಾರಂಭ ಮಾಡಿದ್ವಿ. 100 ಕೋಟಿ ರೂಪಾಯಿ ಈಗಾಗಲೇ ಕೆಲಸ ನಡೆಸಿಗೂ ಮಾಡಿದ್ವಿ. ಬಡವರಿಗೆ ಸಹಿತ 22,000 ಜನ ಬಂದು ನಮಗೆ ಅವರ ದುಃಖ, ದುಮಾನ, ನೋವು, ಅರ್ಜಿಗಳನ್ನ ಬಂದು ಇದೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ತಾ ಇದ್ದೀವಿ. ಜನ ಏನ್ ತಂತ್ರ, ಅದಕ್ಕೆ ಜನತಾದಳ ಭವಿಷ್ಯ ಇಲ್ಲ. ಏನಾದ್ರು ಭವಿಷ್ಯ ಇತ್ತು ಅಂದ್ರೆ ಹೆಣ್ಮಕ್ಳಿಗೆ, ಯುವಕರಿಗೆ, ಹಿರಿಯರಿಗೆಲ್ಲ ನಾವು 5 ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದೀವಿ, ಮುಂದಕ್ಕೂ ಕೊಡ್ತೀವಿ. ನಮ್ ಗ್ಯಾರಂಟಿ ದೇಶಕ್ಕೆ ಮಾದರಿ. ನಿಮ್ಮ ಹೇಳಿಕೆ, ನಿಮ್ಮ ಹೇಳಿಕೆ ಖರ್ಗೆ ಅವರ ಆಟ ಈ ಎರಡನ್ನ ಮೋದಿ ಅವರು ಟೀಕೆ ಮಾಡ್ತಾ ಇರುವಂತದ್ದು, ಮತ್ತೆ ಅದನ್ನೇ ಬಂಡವಾಳ ಮಾಡ್ತಾರೆ. ಎಲೆಕ್ಷನ್ಗೋಸ್ಕರ ಅವ್ರು ಏನ್ ಬೇಕಾದ್ರೂ ಮಾಡ್ತಾರೆ. ನಾನು ಹೇಳಿದ್ರೆ ಕೆಲವು ವಿದ್ಯಾವಂತಿದ್ದಾರೆ, ಬಸ್ಸಲ್ಲಿ ಹೋಗೋರಿದ್ದಾರೆ, ನಮ್ಮ ಕಂಪನಿಗಳು ದುಡ್ಡು ಕೊಡ್ತಾರೆ, ಸರ್ಕಾರ ದುಡ್ಡು ಕೊಡ್ತಾರೆ. ನಾವು ಟಿಕೆಟ್ ಕೊಡ್ತೀವಿ ತಗೋತೀವಿ ಅಂದ್ರೆ ನಮ್ಗೆ ಏನಪ್ಪಾ, 1 ರೂಪಾಯಿ, 15 ರೂಪಾಯಿ, 50 ರೂಪಾಯಿ ಕೂಡ ಶಕ್ತಿ ಇಲ್ವಾ ಅನ್ನೋದೊಂದು ಭಾವನೆ ಕೆಲವರು ಹೇಳಿದ್ರು. ಅದ್ರ ಬಗ್ಗೆ ನಮ್ಮ ಮಂತ್ರಿಗಳ ಚರ್ಚೆ ಮಾಡೋಣ. ನೋ ಕ್ವಶನ್ ಆಫ್ ಇಲ್ಲೇ ನಾವು ಮಂಗಳೂರಲ್ಲೇ ಅನೌನ್ಸ್ ಮಾಡಬೇಕಾ ಯೋಜನೆ, ಶಕ್ತಿ ಯೋಜನೆ ಮಂಗಳೂರಲ್ಲಿ ಮಾಡಬೇಕಾ, ರಾಹುಲ್ ಗಾಂಧಿ ಬಂದ ಯಾವ ಯೋಜನೆನೂ ನಾವು ಇವತ್ತು ಮುಂದಕ್ಕಲ್ಲ, 5 years ಇವತ್ತು ಓಲ್ಡ್ ಏಜ್ ಪೆನ್ಷನ್ ಕೊಡ್ತಾರೆ, ಈಗ ಪೆನ್ಷನ್ ಕಾಂಗ್ರೆಸ್ ಸರ್ಕಾರ ಕಾರ್ಯಕ್ರಮ, ಯಾವ್ದಾದ್ರು ಒಂದು ಕಾರ್ಯಕ್ರಮ ಬಿಜೆಪಿ ಅಧಿಕಾರ ಇದ್ದಾಗೂ ನಿಲ್ಸಕ್ಕಾಗಲಿಲ್ಲ. ಅಂತ ಕಾರ್ಯಕ್ರಮ ನಾವೇನಾದ್ರು ಕೊಡೋ ಕಾರ್ಯಕ್ರಮ ಇತ್ತು ಅಂದ್ರೆ ಬದುಕಿನ ಬಗ್ಗೆ ಕೊಡುವಂತ ಕಾರ್ಯಕ್ರಮ. ಅವರು ಬಿಜೆಪಿಯವರು ಭಾವನೆ ಬಗ್ಗೆ ಅವ್ರಿಗೆ ಏನಾದ್ರು ಮಾಡಿ ಗ್ಯಾರಂಟಿಗಳನ್ನ ನಮ್ ಮಾಡಿಲ್ಲ ಹೋಗ್ಬಿಟ್ಟು ಬಿಜೆಪಿಯವರು ಫಾಲೋ ಮಾಡ್ತಿದ್ರಲ್ಲ, ಅದು ಅವರಲ್ಲೂ ಬಹಳ ವಿಪರೀತ ಡಿಫ್ರೆನ್ಸ್ ಇದೆ.
ಮಾಡಬೇಡ ಅಂತ ಅಂದ್ರು ಕೊನೆಗೆ ನಾವು ಕೊಡ್ತಾ ಇದೀವಲ್ಲ, ಅದಕ್ಕೆ ಮಧ್ಯಪ್ರದೇಶ ಶುರು ಮಾಡಿದ್ರು, UP ಇದರಲ್ಲಿ ಹರಿಯಾಣ ಶುರು ಮಾಡಿದ್ರು, ಈಗ ಮಹಾರಾಷ್ಟ್ರ ಶುರು ಮಾಡಿದ್ರು. ಮಹಾರಾಷ್ಟ್ರ 2 ತಿಂಗಳು ಪೂಜಾ ಶುರು ಆಗ್ತಿದ್ದಾರೆ. ಇವೆಲ್ಲ ಇದೆಯಲ್ಲ ನಮ್ಮನ್ನ ಕಾಪಿ ಮಾಡ್ತಾ ಇದಾರಲ್ಲ, ಅದಕ್ಕೆ ಅವ್ರಿಗೆ ಬುದ್ಧಿಗರ ಆಗ್ತದೆ. ಯಾರು ಹೇಳಿದ್ದು? ನಮ್ಮ ಫೈನಾನ್ಷಿಯಲ್ ಸ್ಟ್ರೆಂತ್ ಮೋರ್ ಸ್ಟ್ರಾಂಗರ್ ದೆನ್ ಕಂಟ್ರಿ ಸ್ಟ್ರೆಂತ್. ಆಸ್ತಿ ಎಲ್ಲ ನೋಡ್ರಿ, ಇವೆಲ್ಲ ನೋಟಿಸ್ ಕೊಡಕ್ ಶುರು ಮಾಡಿದ್ದು, ಬಾಡಿಗಳು ಚೇಂಜ್ ಮಾಡಕ್ ಶುರು ಮಾಡಿದ್ದು ಬಿಜೆಪಿ ಗೌರ್ಮೆಂಟ್ ರಿಲೀಸ್ ಮಾಡಿದ್ದಾರೆ. ಬಿಜೆಪಿ ಗೌರ್ಮೆಂಟ್ ನಾವು ಯಾವ ರೈತನ ಜಮೀನು ಬಿಡುವಂತ ಪ್ರಶ್ನೆ ಇಲ್ಲ. ಯಾವ್ದಾದ್ರು ಒಂದು ಆಫೀಸರ್ಸ್ ಹೆಚ್ಚು ಕಮ್ಮಿ ಮಾಡಿದ್ರೆ ಆಕ್ಷನ್ ತಗೊಳ್ತೀವಿ, ರೆಕ್ಟಿಫೈಡ್. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.